ತಾಯಿಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಾಃ ಪಿತರಃ ಪುತ್ರಾಸ್ತಥೈವ ಚ ಪಿತಾಮಹಾಃ. ಯುದ್ಧರಂಗದಲ್ಲಿ ಸೇನಾವಲೋಕನವನ್ನ ಮಾಡಿದಂತಹ ಅರ್ಜುನ ವಿಪರೀತವಾದಂತಹ ದುಃಖಕ್ಕೆ ಒಳಗಾಗ್ತಾ ಇದ್ದಾನೆ. ಏಕೆಂದ್ರೆ ಅಲ್ಲಿ ಯುದ್ಧಕ್ಕೆ ಬಂದು ಸೇರಿದವರೆಲ್ಲರೂ ಸಹ ಅವನ ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರಾಗಿರ್ತಾರೆ. ಒಂದು ಸಾಮ್ರಾಜ್ಯಕ್ಕೋಸ್ಕರವಾಗಿ ಅವರು ತಮ್ಮ ತಮ್ಮ ರಾಜ್ಯಗಳನ್ನ, ಧನವನ್ನ ಸಹ ತ್ಯಜಿಸಲು ಸಿದ್ಧರಾಗಿ ಆ ಅರ್ಜುನನ ಮುಂದೆ ನಿಂತಿರ್ತಾರೆ. ಇದರಿಂದ ಅರ್ಜುನನಿಗೆ ಬಹಳ ಯೋಚನೆ ಆಗುತ್ತೆ. ಒಂದು ರಾಜ್ಯಕ್ಕೋಸ್ಕರವಾಗಿ, ಆ ಒಂದು ಸುಖಕ್ಕೋಸ್ಕರವಾಗಿ ಎಲ್ಲರನ್ನ ಕಳೆದುಕೊಳ್ಳಬೇಕಾಗುವಂತಹ ಸಂದರ್ಭ ಎದುರಾಗಿತ್ತಲ್ಲ. ಇವರ ಮುಂದೆ ನಾನು ಹೇಗೆ ಯುದ್ಧವನ್ನ ಮಾಡಲಿ? ಎಲ್ಲರೂ ಸಹ ನನ್ನ ಒಟ್ಟಿಗೆ ಇದ್ದು, ನನ್ನ ಜೊತೆ ಇದ್ದು, ನನ್ನನ್ನ ಸಾಕಿ ಸಲಹಿದಂತಹ ಒಂದು ಮಿತ್ರರಿದ್ದಾರೆ. ಅವರೊಂದಿಗೆ ಹೇಗೆ ಯುದ್ಧವನ್ನ ಮಾಡಲಿ ಎನ್ನುವಂತಹ ದುಃಖಕ್ಕೆ ಅವನು ಒಳಗಾಗಿರ್ತಾನೆ.